ಸುಳ್ಯದ ಶಾಂತಿನಗರ ನಿವಾಸಿ ಅಭಿಲಾಷ್ ಎಂಬುವರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವಹೇಳನ ಸಂದೇಶ ರವಾನೆ ಮಾಡಿ ಕೊಲೆ ಬೆದರಿಕೆ ಹಾಕಿರುವುದಾಗಿ ಆರೋಪಿಸಿ ಲತೀಶ್ ಗುಂಡ್ಯಾ ಎಂಬುವರ ಮೇಲೆ ದಕ್ಷಿಣ ಕನ್ನಡ ಜಿಲ್ಲಾ ಅಂಬೇಡ್ಕರ್ ರಕ್ಷಣಾ ವೇದಿಕೆಯ ಅಧ್ಯಕ್ಷ ಸುಂದರ್ ಪಟಾಜಿ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುತ್ತೂರು ವಿಭಾಗದ ಡಿವೈಎಸ್ಪಿ ಮತ್ತು ಸುಳ್ಯ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಖಾಸಗಿ ಆಂಬ್ಯುಲೆನ್ಸ್ ಚಾಲಕ ಸುಳ್ಯದ ಶಾಂತಿನಗರ ನಿವಾಸಿ ಅಭಿಲಾಷ್ ಎಂಬುವರ ವಿರುದ್ಧ ಸುಳ್ಳು ಆರೋಪ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಫೇಸ್ಬುಕ್ ವಾಟ್ಸ್ಆಪ್ಗಳಲ್ಲಿ ಹರಿಬಿಟ್ಟಿದ್ದಾರೆ. ಇದಕ್ಕೆ ಕಾರಣ ಅಭಿಲಾಷ್ ಚಲಾಯಿಸುವ ಆಂಬ್ಯುಲೆನ್ಸ್ ವಾಹನ ಮುಸ್ಲಿಂ ಸಮುದಾಯದ ವ್ಯಕ್ತಿಯದ್ದಾಗಿದ್ದು, ನೀನು ಮುಸ್ಲಿಂ ಸಮುದಾಯದವರ ಆಂಬ್ಯುಲೆನ್ಸ್ ವಾಹನವನ್ನು ಚಲಾಯಿಸಬಾರದು ಮತ್ತು ಅದರಲ್ಲಿ ಹಿಂದೂ ಸಮುದಾಯದವರ ಮೃತ ಶರೀರವನ್ನು ಕೊಂಡೊಯ್ಯಬಾರದು. ಆ ರೀತಿಯಾಗಿ ಮಾಡಿದರೆ ನಿನ್ನನ್ನು ಕೊಲೆ ಮಾಡುವುದಾಗಿ ಜೀವ ಬೆದರಿಕೆ ಒಡ್ಡಿರುವುದಾಗಿ ಅಂಬೇಡ್ಕರ್ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ತಿಳಿಸಿದ್ದಾರೆ. ಚಾಲಕನ ಮೇಲೆ ಒಂದು ಇಲ್ಲ ಸಲ್ಲದ ಒಂದು ಫೇಸ್ಬುಕ್ಕು ವಾಟ್ಸಪ್ಪಲ್ಲಿ ಸುಳ್ಳು ಸುದ್ದಿಯನ್ನು ಹರಡಿಸಿ ನಂತರ ಅವನ ಮೇಲೆ ಒಂದು ಕೊಲೆ ಬೆದರಿಕೆಯನ್ನು ಒಡ್ಡಿರುವಂಥ ಬಜರಂಗ ದಳದ ಮುಖಂಡನಾದ ಲತೀಶ್ ಗುಂಡ್ಯಾ ಇವರು ಮೊನ್ನೆಯನ ಮುಸ್ಲಿಂ ಗಾಡಿಯಲ್ಲಿ ಇದರ ಮಾಲೀಕರು ಮುಸ್ಲಿಮರು ಅಂದರೆ ಅಚ್ಚು ಅಂತ ಹೇಳಿಬಿಟ್ಟು ಅವರ ಓನರ್ ಹೆಸರು